ನಮಸ್ಕಾರ. ಚಾ ಆಯ್ತಾ? ವರ್ಕಿಂದ ಬಂದಷ್ಟೆಯಾ? ನಮಸ್ತೆ. ಎಲ್ಲಿ ಗಾಡಿಯಲ್ಲಿದ್ದೀರಾ, ಬಸ್ಸಲ್ಲಿದ್ದೀರಾ, ಮನೆಯಲ್ಲಿದ್ದೀರಾ, ವರ್ಕಲ್ಲಿದ್ದೀರಾ? ಲೈಕ್ ಕೊಡಿ. ಡ್ಯೂಟಿಲಿ. ಓ, ಹಾಂ, ಡ್ಯೂಟಿ ರಿಕ್ಷಾ. ಗೊತ್ತಾಯ್ತು ಗೊತ್ತಾಯ್ತು. ಹಾಂ, ಆಟೋ ರಿಕ್ಷಾ. ಡ್ರೈವಿಂಗ್ ಮಾಡುವಾಗ ಮಾತಾಡಬೇಡಿ, ಆನ್ ಇಟ್ರಾಯ್ತು. ಚಾಯ ಆಯಿತಾ? ಚಾಯ, ಕಾಫಿ, ಟೀ, ಜ್ಯೂಸ್. ನೀವೆಲ್ಲಿ ಬ್ಯಾಂಗ್ಳೂರಲ್ಲಿ ಸ್ಟ್ಯಾಂಡ್? ಓ, ಆಯಿತು. ಹ್ಞೂ. ಕಾಫಿಯಾ? ಮಳೆ ಉಂಟಾ ಬ್ಯಾಂಗ್ಳೂರಲ್ಲಿ? ಇಲ್ಲವಾ? ಎಲ್ಲಿ ನಿಮ್ಮದು ಸ್ಟ್ಯಾಂಡ್ ಎಲ್ಲ? ಸ್ಟ್ಯಾಂಡ್ ಅಂತ ಇರ್ತದಲ್ಲ, ಆಟೋ ರಿಕ್ಷಾ ಇದ್ದರೆ. ಲೈಕ್ ಕೊಡಿ, ಲೈಕು. ಯೋಗೀಶ್ ಅವರೇ, ನೀವು ಎಲ್ಲೋ ಇದ್ದೀರಿ, ನಾವು ಎಲ್ಲೋ ಇದ್ದೀರಿ. ಯೂಟ್ಯೂಬಿಂದಾಗಿ ಎಲ್ಲರೂ ಮಾತಾಡ್ತಾ ಇರ್ತೇವೆ ಅಲ್ಲ? ಹೌದಲ್ಲ? ನೀವು ಸಹ ಆಟೋದಲ್ಲಿ ಹೋಗುವಾಗ ಲೈವ್ ಮಾಡ್ಬೋದು, ಅದೇ ಕಷ್ಟ ಅಲ್ಲ. ಇದು ಎಂತ ಹೇಳ್ತಾರೆ, ಟ್ರಾಫಿಕ್ ರೂಲ್ಸ್ ಎಲ್ಲ ಇರುವಾಗ. ಹಾಗೇನಿಲ್ಲ, ಆನ್ ಮಾಡಿ ಇಡ್ತಾರಲ್ಲ. ಈಗಲೇ ನೀವು ಲೈವ್ ಮಾಡಿದರೆ ನಾಳ್ದು ನಿಮಗೆ ಯೂಸ್ ಆಗ್ತದೆ, ವಾಚರಿಗೆಲ್ಲ. ವಾಚರ್ ಕಂಪ್ಲೀಟ್ ಆಗುವುದೇ ಲೈವಿಂದ. ಈಗಾದರೆ ನನಗೆ ಡೈಲಿ ವಾಚರ್ ಆ್ಯಡ್ ಆಗ್ತಾ ಉಂಟು. ಇಲ್ಲಾಂದರೆ ಒಂದು ವಿಡಿಯೋ ಹಾಕಿ ಎಷ್ಟು ವಾಚರ್ ಅಂತ 1 ಗಂಟೆ ಬರಲಿಕ್ಕೆ ಎಷ್ಟು 2-3 ದಿನ ಆಗಬೇಕು. ಲೈವ್ ಮಾಡಿದರೆ ಒಳ್ಳೆಯದಾಗ್ತದೆ, ಸ್ವಲ್ಪ ಬೇಗ ಆಗ್ತದೆ ಕಂಪ್ಲೀಟ್ ವಾಚರಲ್ಲಿ. ಕಾಲು ಬಂತು. ನೆಟ್ಟಿಲ್ವಾ ಅಂತ.
ಊಟ ಆಯ್ತಾ? ಏನು ಕರಿ ಏನು?
ಯಾರಿದ್ದು ಲೈಕ್ ಕೊಟ್ಟದ್ದು? ಯಾರು? ಏನಾದರೂ ಕಮೆಂಟ್ ಹಾಕಿ. ಸ್ವಲ್ಪ ರಿಪ್ಲೈ ಎಲ್ಲ ಸ್ವಲ್ಪ ಸ್ಲೋ ಆಗ್ತಾ ಉಂಟೇನಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು. ಇಲ್ಲಿ ನೆಟ್ವರ್ಕ್ ಉಂಟು, ಇಲ್ಲಿ ಫುಲ್ ಉಂಟು ನೆಟ್ವರ್ಕ್, ನೋ ಪ್ರಾಬ್ಲಮ್. ಪೂರ್ಣಿಮಾ ಅವರು ಯಾರು ಬರಲಿಲ್ಲ ಲೈವಿಗೆ. ಏನಾದರೂ ಒಂದು ಹಾಯ್ ಅಂತ ಹಾಕಿಲ್ಲದ್ರೆ ಖಾಲಿ. ಗೊತ್ತಾಗ್ತದೆ ಯಾರು ಅಂತ. ಯಾರಿದ್ದೀರಿ ಲೈನಲ್ಲಿ? ಇವತ್ತು ನಂದಿನಿ ಅಕ್ಕನ ಚಾನಲ್ ನೋಡಿದ್ದೀರಾ? ಅವರು ಇವತ್ತೊಂದು ವಿಡಿಯೋ ಹಾಕಿದ್ರು, ಭಾರಿ ಸ್ಟೋರಿ ಒಳ್ಳೆ ಇತ್ತು ಮಾತ್ರ. ಎಲ್ಲ ರಿಯಲ್ ಸ್ಟೋರಿಗಳೇ ಎಲ್ಲ, ಭೂಮಿಯಲ್ಲಿ ನಡೆಯುವಂಥದ್ದೆಲ್ಲ, ಒಬ್ಬೊಬ್ಬರ ಜೀವನ ಕಥೆ. ನಮಸ್ತೆ, ಟೀ ಆಯಿತಾ? ಚಹಾ ಆಯಿತಾ? ಫಸ್ಟ್ ಒಂದು ಹಾಯ್ ಅಂತ ಹಾಕಿ, ಆನಂತರ ಲೈಕ್ ಕೊಡಿ, ಆನಂತರ ಚಾಟ್ ಮಾಡಿ. ನಂದು ನಿನ್ನೆದು ವೀಡಿಯೋಸ್ ನೋಡಿದ್ರಾ? ಪೀಪಲ್ ತೋರಿಸ್ತಾ ಉಂಟು, ಒಂದು ಲೈಕ್ ತೋರಿಸ್ತಾ ಉಂಟು. ಯಾರು ಮೆಸೇಜ್ ಮಾಡ್ತಾ ಇಲ್ಲ ಮಾತ್ರ. ಯೋಗೇಶ್ ಆಗಿದ್ರೆ ಅವರು ಬ್ಯುಸಿ ಇರ್ತಾರೆ ಈಗ ಡ್ರೈವಿಂಗಲ್ಲಿ. ಇನ್ನೊಬ್ರು ಯಾರು? ಯಾವುದಾದ್ರೂ ಒಂದು ಬುಕ್ ಓದಬೇಕಾ? ನಮ್ಮನೇಲಿ ಬುಕ್ಸ್ ತುಂಬ ಉಂಟು. 15 ಮಿನಿಟ್ಸ್ ಯಾವುದಾದ್ರೂ ಬುಕ್ ಓದ್ತೇನೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ.
ಒಂದು ಲೈಕ್ ಕೊಡಿ. ಮೇಲೆ ಟಾಪಲ್ಲಿ 3 ಡಾಟ್ಸ್ ಉಂಟಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ಒಂದು ಬಾಕ್ಸ್ ಓಪನ್ ಆಗ್ತದೆ. ಅದರಲ್ಲಿ ಲೈಕ್ ಬಟನ್ ಉಂಟು, ಥಮ್ಸ್ ಅಪ್ ಇದು, ಅದನ್ನು ಕ್ಲಿಕ್ ಮಾಡಿದರೆ ಆಯಿತು. ಮೇಲೆ ಟಾಪಲ್ಲಿ 3 ಬಟನ್ ಉಂಟು, ಕ್ಲಿಕ್ ಮಾಡಿ ಬಾಕ್ಸ್ ಓಪನ್ ಆಗ್ತದೆ. ಥಮ್ಸ್ ಅಪ್ ಅನ್ನು ಕ್ಲಿಕ್ ಮಾಡಿದರೆ ಆಯಿತು. ಹಲೋ, ಹಲೋ. ಯಾರಿದ್ದೀರಿ? ಒಂದು ಮೆಸೇಜ್ ಮಾಡಿ.
ಹಲೋ, ನಮಸ್ತೆ. ನಂದಿನಿ ಬ್ಲಾಗ್. ನಮಸ್ತೆ.